ಇತ್ತೀಚೆಗೆ ಸೀರಿಯಲ್ಗಳಲ್ಲಿ ಕಾಸ್ಟ್ಯೂಮ್ ಕತೆಗಳು ಹೆಂಗೆ ಅಂತಂದ್ರೆ, ನೀವು ಒಂದು ಸೀರೆನೋ ಅಥವಾ ಕಾಸ್ಟ್ಯೂಮ್ನೋ ಬ್ಲೌಸ್ನು ಕೂಡ ರಿಪೀಟ್ ಮಾಡೋಂಗಿಲ್ಲ. ಅದನ್ನೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಮಾಡ್ತಾರೆ. ಜೊತೆಗೆ ಕಾಸ್ಟ್ಯೂಮ್ ಇಷ್ಟ ಆದಾಗ, ಓ ಇದು ನಮ್ರತಾ ಗೌಡ ಅವರು ಹಾಕ್ತಾ ಇರೋ ಸಲ್ವಾರ್ ಅಂತ ಹೇಳ್ಕೊಂಡು ತುಂಬಾ ಜನ ಪರ್ಚೇಸ್ ಕೂಡ ಮಾಡ್ತಾರೆ. ಅದೇ ತರ ಸ್ಟಿಚ್ ಕೂಡ ಮಾಡಿಸ್ತಾರೆ. ಅಂದ್ರೆ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡುವಂಥದ್ದು ಎಷ್ಟು ಚಾಲೆಂಜಿಂಗ್ ಅಂತ. ಇವತ್ತು ತುಂಬಾ ಆ್ಯಪ್ಗಳೆಲ್ಲ ಸಿಗುತ್ತೆ ನಮಗೆ ಆನ್ಲೈನಲ್ಲಿ ಖರೀದಿ ಮಾಡೋದಕ್ಕೆ. ಸೊ ಐ ಬಿಲೀವ್ ಇನ್ ದಟ್. ಯಾವ್ದಾದ್ರು ಒಂದು ಪಾತ್ರ ಮಾಡಬೇಕು ಅಂದರೆ ಅದರದೇ ಆದಂಥ ಒಂದು ಟ್ರೆಂಡ್ನ ಸೆಟ್ ಮಾಡಬೇಕು ಅಂತ. ಸೊ ಹಾಗೆ ನಾನು ಇನ್ವೆಸ್ಟ್ ಕೂಡ ಮಾಡ್ತೀನಿ, ಅಂದರೆ ಹೀಗೆ ಕಾಣಿಸ್ಕೋಬೇಕು, ಹೀಗೆ ಇರಬೇಕು ಅಂತ. ಆ್ಯಂಡ್ ಇಟ್ ವರ್ಕ್ಸ್ ಆಲ್ಸೋ. ಜನ ನಿಮ್ಮನ್ನು ಆ ಒಂದು ಸೀರೆಯಿಂದನೋ, ಆ ಒಂದು ಬಟ್ಟೆಯಿಂದನೋ, ಆ ಒಂದು ಜುಮ್ಕಿಂದನೋ ನೆನ್ಪಿಟ್ಕೋತಾರೆ ಅಂದರೆ ಯು ಆರ್ ಜಸ್ಟ್ ದೇರ್. ಪೀಪಲ್ ಆರ್ ಥಿಂಕಿಂಗ್ ಅಬೌಟ್ ಯು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೇಗೆ ಕಾಣಿಸ್ಕೋತೀವಿ ಅನ್ನೋದು. ಆ್ಯಂಡ್ ನಾನು ಅದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತೀನಿ. ಅದು ಬಂದಿರೋದಷ್ಟೇ ನಂಗೆ ತುಂಬ ವರ್ಷಗಳಿಂದ. ಸೊ ನಿತ್ಯ ಅನ್ನೋ ಒಂದು ಪಾತ್ರಕ್ಕೆ ನಾನು ಮುಂಚೆ ಟ್ರೈ ಮಾಡ್ತಾ ಇರೋದನ್ನ ಈಗ ಟ್ರೈ ಮಾಡ್ತಾ ಇದ್ದೀವಿ ವಿಭಿನ್ನವಾಗಿ ಎಲ್ಲರೂ ಸೇರಿ. ಸೊ ಐ ಹೋಪ್ ಜನಕ್ಕೆ ಇಷ್ಟ ಆಗುತ್ತೆ.